ಕರ್ನಾಟಕ ರಾಜ್ಯದಲ್ಲಿ ಪ್ರಚಲಿತ ದಿನಗಳಲ್ಲಿ ಎಂದೂ ಕಂಡು ಕೇಳಿರದಷ್ಟು ದೊಡ್ಡ ಮಟ್ಟದ ಬರಗಾಲ ಇವತ್ತು ತೀವ್ರವಾಗಿ ಕಾಡ್ತಾ ಇದೆ. 216 ತಾಲೂಕುಗಳಲ್ಲಿ ತೀವ್ರವಾದ ಬರ ಇದೆ ಅಂತ ಹೇಳಿ ಸರ್ಕಾರವೇ ಪ್ರಕಟಣೆ ಮಾಡಿದೆ. ಅಂದಾಜು 36 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಒಣಗಿ ಹೋಗಿದೆ. 3 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಸಂಪೂರ್ಣವಾಗಿ ನೀರಿಲ್ಲದೆ ಗಿಡಗಳು ಒಣಗಿ ಯಾವುದೇ ಬೆಳೆ ಬಂದಿದೆ. ಸರಿಸುಮಾರು 39 ಲಕ್ಷ ಹೆಕ್ಟೇರ್ ಭೂಮಿ ಬರಗಾಲಕ್ಕೆ ತುತ್ತಾದಂತ ಮಾಹಿತಿ. ನಾನು ಮೊನ್ನೆ ಬೆಂಗಳೂರು ಗ್ರಾಮಾಂತರಕ್ಕೆ ರಾಮನಗರದ ಕಡೆ ಹೋದಾಗ ಜೋಳ ತೆನೆ ಬಂದಿದೆ. ಸಂಪೂರ್ಣವಾಗಿ ನೀರಿಲ್ಲದೆ ಇರುವ ಕಾರಣಕ್ಕೆ ತೆನೆಯಲ್ಲಿ ಜೋಳದ ಕಾಳುಗಳು ಜೀವಂತಿಕೆಯನ್ನು ಕಳೆದುಕೊಂಡಿದೆ. ಭೂಮಿಗೆ ಹಾಕಿದಂತ ಬೀಜ ಭೂಮಿಯಲ್ಲೇ ಉಳಿದು ಬಿಟ್ಟಿದೆ, ಮೇಲೆ ಬರುವಂತ ಸ್ಥಿತಿಯಲ್ಲಿಲ್ಲ. ಒಟ್ಟಾರೆ ರಾಜ್ಯದ ಕೃಷಿಕರು ಸಂಪೂರ್ಣವಾಗಿ ತಮ್ಮ ಬೆಳೆಯನ್ನು ಕಳ್ಕೊಂಡು ಕಂಗಾಲಾಗಿದ್ದಾರೆ. ಗೋಶಾಲೆಗಳಿಗೆ ಬಿಡೋಣ ಅಂತ ಹೇಳಿದರೆ ಸರ್ಕಾರ ಗೋಶಾಲೆ ತೆರೆದಿಲ್ಲ. ಇಂಥ ಒಂದು ಸಂದಿಗ್ಧತೆಯ ಸಮಯದಲ್ಲಿ ಎಲ್ಲ ರಾಜಕಾರಣವನ್ನು ಬಿಟ್ಟು ಒಟ್ಟಾಗಿ ರಾಜ್ಯದಲ್ಲಿರುವಂಥ ಕೃಷಿಕರ ನೆರವಿಗೆ ಧಾವಿಸಬೇಕಾದದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ್ದು ಮತ್ತು ಎಲ್ಲರ ಕರ್ತವ್ಯ. ದುರಾದೃಷ್ಟಕ್ಕೆ ಕರ್ನಾಟಕದಲ್ಲಿ ಬಹುಮತವನ್ನು ಪಡೆದು ಸ್ಪಷ್ಟವಾದಂಥ ಜನಾದೇಶವನ್ನು ಪಡೆದಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ, ಅವರ ಮಂತ್ರಿಮಂಡಳ ಬರವನ್ನು ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ. ನೋವಿನ ಸಂಗತಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ 17 ತಂಡಗಳನ್ನು ರಚನೆ ಮಾಡಿ, ಯಡಿಯೂರಪ್ಪ, ಈಶ್ವರಪ್ಪ, ನಳಿನ್ ಕುಮಾರ್ ಸೇರಿದಂತೆ 17 ತಂಡಗಳನ್ನು ರಚನೆ ಮಾಡಿ 31 ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇದ್ರೆ ಒಬ್ಬ ಮಂತ್ರಿಯೂ ಕೂಡ ರೈತರ ಮನೆ ಬಾಗಿಲಿಗೆ ಹೋಗಿ, ರೈತರ ಹೊಲಕ್ಕೆ ಹೋಗಿ ಅಲ್ಲಿರುವಂಥ ಬೆಳೆಗಳ ಬಗ್ಗೆ ಅಧ್ಯಯನ ಮಾಡಿಲ್ಲ. ಅಲ್ಲಿರುವಂಥ ಕುಡಿಯುವ ನೀರು, ಗೋಶಾಲೆಗಳ ಬಗ್ಗೆ ಕ್ರಮ ತಗೊಂಡಿಲ್ಲ. ರೈತರಿಗೆ ಬೀಜ ಮತ್ತು ಗೊಬ್ಬರದ ಬಗ್ಗೆ ಯೋಚನೆಯೇ ಮಾಡಿಲ್ಲ. ದುರಂತ ಅಂದರೆ ಭಾರತೀಯ ಜನತಾ ಪಕ್ಷ 17 ತಂಡಗಳನ್ನು ರಚನೆ ಮಾಡಿ ರೈತರ ಹೊಲಕ್ಕೆ ಹೋದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾಗೃತರಾಗಿ ಒಂದಿಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ. ನಾವು ಸರ್ಕಾರ ಕೇಳಿದೆವು, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟಕ್ಕೆ, ಒಟ್ಟಾರೆ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ನಾವು ಏನು ಹೇಳಿದೆವು, ಜನಾದೇಶ ಪಡೆದು ನೀವು ಸರ್ಕಾರ ರಚನೆ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಅದನ್ನು ಗೌರವಿಸಬೇಕಾದ ನಮ್ಮ ಜವಾಬ್ದಾರಿ. ಇವತ್ತಿನ ಭೀಕರ ಬರಗಾಲದ ಸ್ಥಿತಿಯಲ್ಲಿ ರೈತರೆಲ್ಲ ಕಂಗಾಲಾಗಿರುವಾಗ, ಬೀಜಗಳು, ಗೊಬ್ಬರಗಳು ಇಲ್ಲದೆ ಅವರು ಹಪಹಪಿಸುತ್ತಿರುವಂತಹ ಸಂದರ್ಭದಲ್ಲಿ, ಆಕಾಶ ನೋಡಿದ್ರೆ ಮಳೆ ಬರುವಂತಹ ಸೂಚನೆ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಕನಿಷ್ಠ ಒಂದು 10,000 ಕೋಟಿ ಬಿಡುಗಡೆ ಮಾಡಿ, 10,000 ಕೋಟಿ ಬಿಡುಗಡೆ ಮಾಡಿ. ಆ 10,000 ಕೋಟಿಯಿಂದಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿ ಬರಗೀಡಿತ ಪ್ರದೇಶಗಳಿಗೆ ಆ ರೈತರನ್ನ ಕರೆದು ಬೀಜ ಗೊಬ್ಬರವನ್ನು ಪ್ರಥಮವಾಗಿ ವಿತರಣೆ ಮಾಡಿ. ಇನ್ನು ಮಳೆ ಬರುವಂತಹ ಸೂಚನೆ ಸಿಕ್ಕಿದೆ, ಏನಾದರೂ ಆದ್ರೆ ರೈತ ಬದುಕ್ತಾನೆ ನೋಡೋಣ. ನೀವು 10,000 ಕೋಟಿ ಬಿಡುಗಡೆ ಮಾಡಿದ ನಂತರ ಕೇಂದ್ರ ಸರ್ಕಾರದಿಂದ ಅನುದಾನ ಬರಬೇಕು ಅಂತ ನೀವೇನು ಹೇಳ್ತೀರಾ ಸರಿ ಇದೆ. ಎಲ್ಲ ಒಟ್ಟಾಗಿ ಬಂದಾಗಿ ಶ್ರಮ ಪಡೋಣ, ಪ್ರಧಾನಿ ಹತ್ರ ನಿಯೋಗ ಹೋಗೋಣ, ಕೇಂದ್ರ ಸರ್ಕಾರದ ಮೊರೆ ಹೋಗೋಣ, ಕರ್ನಾಟಕದಲ್ಲಿ ಬರ ಬಂದಿದೆ, ಕೇಂದ್ರ ನೆರವು ಕೊಡಬೇಕಂತ ಹೇಳೋಣ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ನಾವು ಮನವಿ ಮಾಡಿದ್ರೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ರಾಜ್ಯದ ಬರದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವುದಿರಲಿ, 10,000 ಕೋಟಿ ಬಿಡುಗಡೆ ಮಾಡೋದು ಬಿಡಿ, 320 ಕೋಟಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳ್ತಾರೆ. 320 ಕೋಟಿ 10 ಕೋಟಿ ಬಂದಿಲ್ಲ ಒಂದು ಜಿಲ್ಲೆಗೆ. ಈ 10,000 ಕೋಟಿಯನ್ನು ಬಿಡುಗಡೆ ಮಾಡಿ ಕೇಂದ್ರದತ್ತ ಮುಖ ಮಾಡೋಣ ಅಂತ ಹೇಳಿದ್ರೆ ಅವರು ಒಪ್ತಾ ಇಲ್ಲ. ಬದಲಾಗಿ ತಮ್ಮ ಮೊಂಡುವಾದವನ್ನು ಮುಂದಿಟ್ಟು ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ನಮಗೆ ನೆರವಿಗೆ ಬರ್ತಾ ಇಲ್ಲ ಅಂತ ಹೇಳಿ ಕ್ಷುಲಕವಾದಂತಹ ಆರೋಪಗಳನ್ನು ಮಾಡುವುದರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತಲ್ಲೀನವಾಗಿದೆ. ಬರ ಬಂದದ್ದು ಕರ್ನಾಟಕಕ್ಕೆ, ಸರ್ಕಾರ ಇರೋದು ನಿಮ್ದು, ಮಂತ್ರಿಗಳಿರೋದು, ಮುಖ್ಯಮಂತ್ರಿಗಳಿರೋದು, ಉಪಮುಖ್ಯಮಂತ್ರಿಗಳಿರೋದು ನಿಮ್ ಕಡೆ. ರಾಜ್ಯದ ರೈತರಿಗೆ ಒಂದು 10,000 ಕೋಟಿ ಬಿಡುಗಡೆ ಮಾಡಿ, ಮುಂದೆ ಮಾತಾಡೋಣ, ನಾವು ನಿಮ್ ಜೊತೆ ಇದ್ದೇವೆ ಅನ್ನುವಂತ ವಿಶ್ವಾಸದ ಮಾತು ಹೇಳಿದ್ರೆ ಕೇಂದ್ರವನ್ನ ದೂರುದು ಬಿಟ್ರೆ ಕರ್ನಾಟಕದ ಸರ್ಕಾರ ರೈತರ ಬಗ್ಗೆ ಕಾಳಜಿಯೂ ತೋರಿಸಿಲ್ಲ. ನೋವಿನ ಸಂಗತಿ ಏನಂದ್ರೆ ರಾಜ್ಯದ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಸ್ಥಗಿತ ಮಾಡಿಬಿಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಇರುವಾಗ, ಬೊಮ್ಮಾಯಿ ಇರುವಾಗ ಅರ್ಜಿ ಕೊಡದೆ 54 ಲಕ್ಷ ರೈತರ ಖಾತೆಗಳಿಗೆ ಪ್ರತಿ ತಿಂಗಳು ಕೇಂದ್ರದಿಂದ, ಪ್ರತಿ ವರ್ಷ ಕೇಂದ್ರದಿಂದ 6,000 ರೂಪಾಯಿ, ರಾಜ್ಯದಿಂದ 4,000 ರೂಪಾಯಿ ಸಿಗ್ತಾ ಇತ್ತು. ಆ 10,000 ರೂಪಾಯಿ ಇಟ್ಕೊಂಡಂತ ರೈತ ಒಂದು ರೀತಿ ಆತ್ಮಹತ್ಯೆಯಲ್ಲಿದ್ದ, ಕನಿಷ್ಠ ನಾನು ಬೀಜಕ್ಕೂ ಗೊಬ್ಬರಿಗೂ ತುರ್ತಾಗಿ ನಾನು ಸಹಾಯ ಮಾಡಬಹುದು ಅಂತ ಹೇಳಿ. ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರ ಸೂತ್ರ ಹಿಡಿದ 24 ಗಂಟೆಯಲ್ಲಿ ರಾಜ್ಯ ಸರ್ಕಾರ ಕೊಡಬಹುದಾದ 4,000 ರೂಪಾಯಿನ ಸ್ಥಗಿತ ಮಾಡಿಬಿಟ್ಟು 54 ಲಕ್ಷ. ನಾವು ರೈತ ವಿರೋಧಿ ಸರ್ಕಾರ ಸಿದ್ದರಾಮಯ್ಯನವರದ್ದು ಯಾಕೆ ಹೇಳಿದೇವೆ ಅಂತ ಹೇಳಿದ್ರೆ 54 ಲಕ್ಷ ರೈತರಿಗೆ ಕಿಸಾನ್ ಸಮ್ಮಾನ ಸ್ಥಗಿತ ಮಾಡಿರುವಂತ ಒಂದು ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲೇಬೇಕಾಗಿದೆ. ದಾಖಲೆಗಳ ಆಧಾರದಲ್ಲಿ ಸಿದ್ದರಾಮಯ್ಯನವರು ಪ್ರಧಾನ ಮುಖ್ಯಮಂತ್ರಿ ಆಗುವ ಮುಂಚೆ ಆಡಿರುವಂತಹ ಮಾತುಗಳಿಗೂ ಅವರ ಸರ್ಕಾರ ಬಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಾದ ನಂತರ ಆಡುವಂತ ಮಾತುಗಳಲ್ಲಿರುವಂತ ವ್ಯತ್ಯಾಸ ನೋಡಿ. 10 kg ಅಕ್ಕಿ ಕೊಡ್ತೇನೆ ಉಚಿತವಾಗಿ ಬಡವರಿಗೆ, ನಮ್ಮ ಸರ್ಕಾರ ಕೋಟ್ ಹಾಕಿ ಅಂತ ಹೇಳಿ ನಾವೇನ್ ತಿಳ್ಕೊಂಡೇವು, 10 kg ಇವ್ರು ಕೊಡ್ತಾರೆ, 5 kg ಕೇಂದ್ರದಿಂದ ಬರುತ್ತೆ, 15 kg ಬಡವರಿಗೆ ಸಿಕ್ಕುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ಇವತ್ತು 10 kg ಕೊಡೋದು ಬಿಡಿ, ಕೇಂದ್ರದಲ್ಲಿ ಕೊಟ್ಟಿರುವಂತ ಅಕ್ಕಿ ಕೇಂದ್ರ ಸರ್ಕಾರ 22.5 ಲಕ್ಷ ಟನ್ ಪ್ರತಿ ತಿಂಗಳು ಕರ್ನಾಟಕಕ್ಕೆ ಉಚಿತವಾಗಿ ಕೊಡುತ್ತೆ. ಇಲ್ಲಿರುವಂತಹ BPL ಕಾರ್ಡ್ದಾರರಿಗೆ ಒಬ್ಬ ವ್ಯಕ್ತಿಗೆ 5 kg ಅಕ್ಕಿ ಅಂತ ಉಚಿತವಾಗಿ ಕೇಂದ್ರ ಸರ್ಕಾರ ಕೊಟ್ಟಿರುವುದು. ಮೊದಲು 29 ರೂಪಾಯಿ ಕೇಂದ್ರ, 3 ರೂಪಾಯಿ ರಾಜ್ಯ ಇತ್ತು. ಈಗ ಹಾಗಲ್ಲ, ಪೂರ್ಣ ಮೊತ್ತವನ್ನು ಕೇಂದ್ರ ಸರ್ಕಾರ ಬರುತ್ತೆ, ಸಾಗಾಟಿಕೆ ವೆಚ್ಚವನ್ನು ಹಾಕುತ್ತೆ. 22.5 ಲಕ್ಷ ಟನ್ ಅಕ್ಕಿಯನ್ನ ಪ್ರತಿ ತಿಂಗಳು ಕೇಂದ್ರ ರಾಜ್ಯಕ್ಕೆ ಉಚಿತವಾಗಿ ಕೊಡುತ್ತೆ. ಆ ಅಕ್ಕಿನ ಕೊಟ್ಕೊಂಡು 5 kg ಕೊಡ್ತಾ ಇದ್ದೇನೆ, ಮತ್ತೆ 5 kg ಇಲ್ಲ ನಮ್ಮ ಹತ್ರ ಹಣ ಹಾಕ್ತೇನೆ ಅಂತಾರೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ, ಕೇಂದ್ರ ಸರ್ಕಾರ ಕೊಡುವ ಅಕ್ಕಿನ ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಕೊಡುವ ಅಕ್ಕಿನ ಕೊಡ್ತಾ ಇದೆ. ನಮ್ಮ ರೈತರು ಹೇಳಿದ್ರು, ಕರ್ನಾಟಕದಲ್ಲಿ ಇರುವಂತಹ ರೈತ ಸಂಘದವರು ಹೇಳಿದ್ರು, ನೀವೆಲ್ಲೂ ಅಕ್ಕಿ ಖರೀದಿ ಮಾಡೋದು ಬೇಡ, ನಾವು ಅಕ್ಕಿ ಕೊಡ್ತೇವೆ ನಿಮಗೆ, ನಮ್ಗೆ ಒಳ್ಳೆ ದರ ಕೊಡಿ ಅಂತೇಳಿ. ಅಲ್ಲೂ ಖರೀದಿ ಮಾಡಿಲ್ಲ. ಅದನ್ನ ಬಿಟ್ಟು 170 ರೂಪಾಯಿ ಹಾಕ್ತೇವೆ ಅಂತೇಳಿ 75% ಜನಕ್ಕೆ ಕೆಲವರಿಗೆ ಮಾತ್ರ ಬಂದಿದೆ, ಉಳಿದವರಿಗೆ ಬಂದೇ ಇಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಿದೆ, 170 ರೂಪಾಯಿಯಲ್ಲಿ 5 kg ಒಳ್ಳೆ ಅಕ್ಕಿಯನ್ನು ನೀವು ತಕ್ಕೊಡಿ,
ಊಟ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಳುವ ಸರ್ಕಾರ ಒಂದು ಬಡವರಿಗೆ ಏನ್ ಸಹಾಯ ಮಾಡಿದ್ರು ಗೌರವಿಸಬೇಕು. ಆದ್ರೆ ಬಡವರಿಗೆ ಕೊಡುವ ಹೆಸರಲ್ಲಿ ವಂಚನೆ ಮಾಡಬಾರ್ದಲ್ಲ. ರಾಜ್ಯ ಸರ್ಕಾರ ಇವತ್ತು ನೇರವಾಗಿ ಗ್ಯಾರಂಟಿ ಹೆಸರಲ್ಲಿ ವಂಚನೆ ಮಾಡ್ತಾ ಇದೆ. 2,000 ರೂಪಾಯಿ ನಾವು ಕೊಡ್ತೇವೆ ಗೃಹಲಕ್ಷ್ಮಿ ಯೋಜನೆ ಇಡಿ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಕರ್ನಾಟಕ ರಾಜ್ಯದ 9.5 ಲಕ್ಷ ಕುಟುಂಬಗಳಿಗೆ ಖಾತೆಗೆ ಹಣವೇ ಬಂದಿಲ್ಲ. 1.28 ಕೋಟಿ 1,28 ಲಕ್ಷ ಕುಟುಂಬಗಳಿವೆ ಅಂತ ಹೇಳಿ ಸರ್ಕಾರ ಹೇಳಿದ್ದು, ನಾವು ಹೇಳಿದ್ದಲ್ಲ. ಆ ಪೈಕಿ 9.5 ಲಕ್ಷ ಕುಟುಂಬಗಳಿಗೆ ಖಾತೆಗೆ 1 ರೂಪಾಯಿ ಬಂದಿಲ್ಲ ಇವತ್ತಿನವರೆಗೆ. ಹೊಸ ಸರ್ಕಾರಿ ಬಸ್ಸನ್ನೇ ಬಿಟ್ಟಿಲ್ಲ. ಮಹಿಳೆಯರಿಗೆ ಉಚಿತ ಅಂತ ಘೋಷಣೆ ಮಾಡಿ ವಿದ್ಯಾರ್ಥಿಗಳೆಲ್ಲ ಕೆಳಗೆ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೊಸ ಸರ್ಕಾರಿ ಬಸ್ಸನ್ನೇ ಬಿಟ್ಟಿಲ್ಲ. ನಾವು ಹೇಳಿದೆವು 1,000 ಬಸ್ಸನ್ನು ಬಿಡಿ, 2,000 3,000 ಬಸ್ಸನ್ನು ಫಸ್ಟ್ ಬಿಡಿ ನೀವು. ಆ ನಂತರ ಈ ಯೋಜನೆ ಮೂಲಕ ಬಡವರ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಇವತ್ತು ಸರ್ಕಾರಿ ಬಸ್ಸನ್ನು ನಂಬಿಕೊಂಡಿರುವಂತಹ ಗ್ರಾಮೀಣ ಪ್ರದೇಶದ ಬಡವರ ಮಕ್ಕಳಿಗೆ ಅವ್ರು ಕೆಳಗಿಳಿಯುವಂತ ಪರಿಸ್ಥಿತಿ ಬಂತು. ಯೋಚನೆ ಇಲ್ಲದೆ ಮಾಡಿರುವಂತಹ ಕೆಲಸದಿಂದಾಗಿ ವಿದ್ಯಾರ್ಥಿಗಳ ಅನಾಹುತ ಆದಾಗ ಆ ದೂರಗಾಮಿ ಯೋಚನೆ ಪರಿಕಲ್ಪನೆಯ ಸರ್ಕಾರಕ್ಕೆ ಇರಲಿಲ್ಲ. ಸಿದ್ದರಾಮಯ್ಯನವರು, DKಶಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದರು. ನಿರುದ್ಯೋಗಿಗಳಿದ್ದೀರಿ ಕರ್ನಾಟಕದಲ್ಲಿ ಲಕ್ಷಾಂತರ ಜನ, ನೀವು ಪದವೀಧರರಾದ್ರೆ ನಿಮಗೆ 3,000 ರೂಪಾಯಿ ಕೊಡ್ತೇನೆ ಅಂತ. 1 ರೂಪಾಯಿ ಕೊಟ್ಟಿಲ್ಲ. ಯುವ ನಿಧಿ ಅಂತ ಹೆಸರು 1 ರೂಪಾಯಿ ಕೊಟ್ಟಿಲ್ಲ. ಸರ್ವೆ ಮಾಡಿಲ್ಲ. ನೋಡೋರು ಕೇಳೋರು ಯಾರು ಇಲ್ಲ. ವಿದ್ಯಾರ್ಥಿಗಳ ಸಮೂಹ ಎಲ್ಲ ಒಟ್ಟಾಯ್ತು. ಇಲ್ಲ, ನಮಗೆ ನಾವೇನು ನಿರುದ್ಯೋಗಿಗಳಾಗಿದ್ದೇವೆ, ಅವರಿಗೆ ನಾವೆಲ್ಲ ಓಟ್ ಕೊಡ್ಬೇಕಂತೇಳಿ ಈ ಸತಿ ಕೆಲವರು ಯೋಚನೆ ಮಾಡಿ ಪರಿಣಾಮ ಒಬ್ಬನೇ ಒಬ್ಬ ನಿರುದ್ಯೋಗಿ ಯುವಕರಿಗೆ 1 ರೂಪಾಯಿ ಇವತ್ತಿನವರೆಗೆ ಬಂದಿಲ್ಲ. ಅರ್ಜಿ ಕೂಡ ಕರೆದ ಉದಾಹರಣೆಗಳು ಇವತ್ತು ತೋರ್ತಾ ಇಲ್ಲ. ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ನಿರಂತರವಾಗಿ ವಿಫಲ ಆಗ್ತಾ ಇರುವುದನ್ನ ಕಾಣುವಂತ ಅವಕಾಶಗಳು ಬಂದಿದೆ. 17 ತಂಡಗಳಾಗಿ ನಾವು ಅನೇಕ ಕಡೆ ಹೋದಾಗ 33,000 ಕೋಟಿ ನಷ್ಟ ಆಗಿದೆ ಅಂತೇಳಿ ಒಂದು ಅಂದಾಜು. 33,000 ಕೋಟಿ ನಷ್ಟ ಆದ್ರೆ ಒಂದು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತ ಸ್ಥಿತಿಯಲ್ಲಿ ಸರ್ಕಾರ ಇವತ್ತಿಲ್ಲ. ಕುಡಿಯುವ ನೀರಿಗೆ ಒಂದು ತಿಂಗಳಲ್ಲಿ ಬರುತ್ತೆ. ಅದಕ್ಕೆ ಬೇಕಾದಂತ ಯೋಜನೆ ರೂಪಿಸಿಲ್ಲ. ನಮ್ಮ ಸರ್ಕಾರ ಇರುವಾಗ ಗೋಶಾಲೆ ನಾವು ನಿರ್ಮಾಣ ಮಾಡಿದೀವಿ. ಆ ಗೋಶಾಲೆಗೆ ಬೇಕಾದಂತ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ. ಒಟ್ಟಾರೆ ಒಂದು 6 ತಿಂಗಳಲ್ಲಿ ಒಂದು ಸರ್ಕಾರ, ಮುಖ್ಯಮಂತ್ರಿಗಳು 2.5 ವರ್ಷ 5 ವರ್ಷ ಅನ್ನೋದ್ರ ಬಗ್ಗೆ ದೊಡ್ಡ ಸಮಸ್ಯೆ. 3ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅಂತೇಳಿ ನಿನ್ನೆಯಿಂದ ಸಮಸ್ಯೆ. ಅವ್ರನ್ನ ಸಮನ್ವಯ ಮಾಡೋದೇ ಮುಖ್ಯಮಂತ್ರಿಗಳಿಗೆ ಕಷ್ಟ ಆಗಿಬಿಡ್ತು. ಸರ್ಕಾರಕ್ಕೆ ಬಡವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಮಯ ಎಲ್ಲಿದೆ? ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸೋನು, ಒಂದು ಸರ್ಕಾರವಾಗಿ ಬಡವರ ಬಗ್ಗೆ, ದುರ್ಬಲರ ಬಗ್ಗೆ, ಧ್ವನಿ ಇಲ್ಲದವರ ಬಗ್ಗೆ, ಶಕ್ತಿಹೀನರ ಬಗ್ಗೆ, ಅದರಲ್ಲೂ ಬರಗಾಲದ ಬಗ್ಗೆ ನೀವು ಯೋಚನೆ ಮಾಡದೇ ಇದ್ರೆ ಬಹಳ ಕಾಲ ನಿಮ್ಗೆ ಸರ್ಕಾರ ನಡೆಸೋದು ಕಷ್ಟ ಆಗ್ಬಿಡುತ್ತೆ. ಇವತ್ತು ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟದ್ದನ್ನು ನಾನು ನೋಡಿದೆ. ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಹೇಳಿಕೆ ಕೊಟ್ಟದ್ದನ್ನು ನೋಡಿದೆ. ಇನ್ನು ತಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ನೀವೊಂದು ವಾರದೊಳಗೆ 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆ ರೈತರ ನೆರವಿಗೆ ನೀವು ಬಾರದೇ ಇದ್ರೆ, ಕರ್ನಾಟಕದಲ್ಲಿ ಎಲ್ಲ ರೈತರೊಂದಿಗೆ ಭಾರತೀಯ ಜನತಾ ಪಕ್ಷ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದು ಒಂದೇ ದಾರಿ, ನಮಗೆ ಬೇರೆ ದಾರಿ ಇಲ್ಲ. ಜನರನ್ನ ದಾರಿ ತಪ್ಪಿಸುವಂತ ಮಟ್ಟದಲ್ಲಿ ಇವತ್ತು ಸರ್ಕಾರದ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ನಮ್ಮ ಬಗ್ಗೆ ಭ್ರಷ್ಟಾಚಾರ ಆರೋಪ ಮಾಡಿದ್ರಿ. ನಾಗಮೋಹನ್ ದಾಸನ್ನ ತನಿಖಾ ಸಮಿತಿ ಅಂತ ಮಾಡಿದ್ರಿ. ನಾನು ಸಿದ್ದರಾಮಯ್ಯನವರಿಗೆ ಸವಾಲಿನ ರೂಪದಲ್ಲಿ ಪ್ರಶ್ನೆ ಕೇಳ್ತೇನೆ. ಏನು ನಾಗಮೋಹನ್ ದಾಸನ ಮೂಲಕ ನೀವು ಒಂದು ತನಿಖೆ ಮಾಡ್ತಾ ಇದ್ದೀರಲ್ಲ ಇವತ್ತು ನಮ್ಮ ಸರ್ಕಾರದ್ದು, ಅದಕ್ಕೆ ನಿಮ್ಮ ಈ ವರ್ಗಾವಣೆ ದಂಧೆಯನ್ನು ಒಂದು ಸೇರಿಸಿ ತನಿಖೆ ಮಾಡ್ಲಿಕ್ಕೆ ಹೇಳಿ. ನೀವು ಮಾಡ್ತಿರುವಂತ ವರ್ಗಾವಣೆ ದಂಧೆ ಅಧಿಕಾರಿಗಳೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀನಿವಾಸ ಪೂಜಾರಿ ಅವರೇ, ನಮಗೆ ಹಿಂದಿನ ಸರ್ಕಾರ ಇರುವಾಗ ಈ ವರ್ಗಾವಣೆಗೋಸ್ಕರ ಯಾವ ಸಮಸ್ಯೆ ಇರಲಿಲ್ಲ. ಇವತ್ತೇನಾಗಿದೆ ಅಂದ್ರೆ ವರ್ಗಾವಣೆ ಅಲ್ಲ, ನಾವು ಇರೋ ಜಾಗದಲ್ಲಿ ಇರ್ಲಿಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಅನ್ನುವಂತ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ವಿದ್ಯಾರ್ಥಿ ಸಮೂಹ, ಹಿಂದುಳಿದ ವರ್ಗದಲ್ಲಿ ವಿದ್ಯಾರ್ಥಿ ಸಮೂಹ, ನಾನೇ ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ದಾಗ ಒಂದೇ ವರ್ಷದಲ್ಲಿ 33,000 ಮಕ್ಕಳನ್ನ ಹಾಸ್ಟೆಲ್ ಒಳಗೆ ತಗೊಂಡೆ. ಇವತ್ತು 75,000 ಮಕ್ಕಳು ಕಾಯ್ತಾ ಇದ್ದಾರೆ. ಹಾಸ್ಟೆಲ್ ಸ್ಥಿತಿಯೇ ಅಧೋಗತಿ. ಒಂದು ದುರಂತದ ಪ್ರಶ್ನೆ ಅಂದ್ರೆ, ನಿನ್ನೆ ಹಿಂದುಳಿದ ವರ್ಗದಲ್ಲಿರುವಂತಹ ಸಮುದಾಯ ಭವನ ಮಂಜೂರಾಗಿ 2 ತಿಂಗಳಾಯ್ತು. ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟಿದೆ. 1 ರೂಪಾಯಿ ಬಿಡುಗಡೆ ಮಾಡ್ತಾರೆ. ಅಧಿಕಾರಿಗಳ ಹತ್ರ ಕೇಳಿದ್ರೆ ನಾವೇನ್ ಮಾಡೋದು ಕೇಳ್ತಾರೆ, ನಿಮ್ಮ ಹತ್ರ ಹಣ ಇದೆ ಬಿಡುಗಡೆ ಮಾಡಿ. ಇಲ್ಲ, ಮಾಡ್ತಾ ಇಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಅವರ ಸಹಾಯಕರಿಗೆ ದೂರವಾಣಿ ಮೂಲಕ ಹೇಳಿದೆ, 131 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಫಸ್ಟ್ ಪ್ರಥಮ ಕಂತನ್ನ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆ. ಹಿಂದುಳಿದ ವರ್ಗದ ಸಮುದಾಯ ಭವನಕ್ಕೋಸ್ಕರ 1 ರೂಪಾಯಿ ಬಿಡುಗಡೆ ಮಾಡ್ತಾ ಇಲ್ಲ. ಆ ಕಡತದಿಂದ ಭ್ರಷ್ಟಾಚಾರದ ಆರೋಪಗಳಿದೆ, ತಕ್ಷಣ ಅದನ್ನು ಬಿಡುಗಡೆ ಮಾಡಿ ಅಂತ ನಾನು ಹೇಳಬೇಕಾಯ್ತು. ಇವತ್ತಿನವರೆಗೂ ಮಾಡಿ. ಬಹುಶಃ ನನ್ಗನ್ಸುತ್ತೆ ಹಿಂದುಳಿದ ವರ್ಗದ ಎಲ್ಲ ಶಾಸಕರು ಒಟ್ಟಾಗಿ ವಿಧಾನಸೌಧದ ಧರಣಿ ಮಾಡೋದು ಬಿಟ್ಟರೆ ಬೇರೆ ನಮ್ಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ಸರ್ಕಾರ ಈ ಮಟ್ಟಕ್ಕೆ ಜನವಿರೋಧಿ ಆದಂತಹ ನಿಲುವನ್ನು ತಳೆದದ್ದು ಅತ್ಯಂತ ನೋವಿನ ಸಂಗತಿ. ಪ್ರಜಾಪ್ರಭುತ್ವದಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಏನಾಗ್ತಾರೋ ನಿಮ್ಗೆ ಸಂಬಂಧಪಟ್ಟಿರೋದು. ಜನ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಅಧಿಕಾರ ನಡೆಸಿ. ಆದ್ರೆ ಜನವಿರೋಧಿ ನೀತಿಯನ್ನ, ರೈತ ವಿರೋಧಿ ನೀತಿಯನ್ನ, ಬಡವರ ವಿರೋಧಿ ನೀತಿಯನ್ನ, ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ಆ ಭರವಸೆಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಏನರ್ಥ? ನಾನು ಆಗ್ರಹಪಡಿಸ್ತಾ ಇದ್ದೇನೆ ಸಿದ್ದರಾಮಯ್ಯನವರಿಗೆ, ಈ ಸರ್ಕಾರಿ ವ್ಯವಸ್ಥೆಗಳು ಅತ್ಯಂತ ಕೆಟ್ಟದಾಗಿರುವ ಹಿನ್ನೆಲೆ ತಕ್ಷಣ ನೀವು ರೈತರ ನೆರವಿಗೆ ಬರಬೇಕು, ಬಡವರ ನೆರವಿಗೆ ಬರಬೇಕು. ನೀವು ಕೊಟ್ಟಿರುವಂತಹ ಗ್ಯಾರಂಟಿ ಕೊಟ್ಟಿದ್ದೇವೆ, ಅನುಷ್ಠಾನ ಮಾಡ್ತಾ ಇದ್ದೇವೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳಿದೆ ಸದನದಲ್ಲಿ, ಒಂದು ವೇಳೆ ಭಾರತೀಯ ಜನತಾ ಪಕ್ಷ ನಿಮ್ಮ ಗ್ಯಾರಂಟಿ ಬಗ್ಗೆ ಕಟ್ಟುನಿಟ್ಟಾಗಿ ನಾವು ನಿಲ್ಲದೆ ಇದ್ರೆ ಇವತ್ತಿ ಗ್ಯಾರಂಟಿಯೂ ಇಲ್ಲ, ನೀವು ಹೇಳಿದ ಮಾತನ್ನು ಉಳಿಸ್ಕೊಳ್ತಾ ಇರಲಿಲ್ಲ. 25 ಗ್ಯಾರಂಟಿ ಕೊಟ್ಟಿದ್ದೀರಿ, ಮಾಡುವವರೆಗೆ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ ತೆಗೆದವರು ನಾವು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ವಿಫಲವಾಗ್ತಾ ಇರುವುದು ಪ್ರಜಾಪ್ರಭುತ್ವಕ್ಕಾಗಿರುವಂತ ಬಹುದೊಡ್ಡ ದುರಂತ ಅಂತ ನನಗನ್ನಿಸಿದೆ. ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ, DKಶಿ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇರೋದು, ತಕ್ಷಣ ರೈತರ ನೆರವಿಗೆ ನೀವು ಬರಬೇಕು. ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಕ್ಷದ ಮತ್ತು ರೈತರ ತೀವ್ರವಾದ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗುತ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡ್ತೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.